1 ಗಂಟೆ ರಾತ್ರಿಗೆ ಘಾಟಿ ಇಳಿತಿರ್ಬೇಕಾದ್ರೆ ಲೆಫ್ಟ್ ಸೈಡ್ ಟರ್ನಲ್ಲಿ 6 ಅಡಿ ಡಿಸ್ಟೆನ್ಸಲ್ಲಿ ಒಂದು ಆನೆ ಬಂತು. ಆನೆ ಮರಿ ಇತ್ತು. ಆನೆ ಬಂದ್ಬಿಟ್ಟು ನಮ್ಮ ಮೇಲೆ ಫೈರ್ ಮಾಡ್ತು. ಗಾಡಿಗೆ ಗ್ಲಾಸ್ ಎಲ್ಲ ಉಡಿ ಮಾಡ್ತು. ಮತ್ತು ಸೊಂಡ್ಲು ಗಿಂಡ್ಲೆಲ್ಲ ನಮ್ಮ ಮೈ ಮೇಲೆ ಬರೋಕ್ಕಾಯ್ತು. ನಾವು ಗ್ಲಾಸನ್ನು ಹಿಡಿದ್ಬಿಟ್ಟು ನೂಕಬೇಕಾದ್ರೆ ಸೊಂಡ್ಲು ನೂಕಿದ್ದೀವಿ. ಅಷ್ಟೊತ್ತಿಗೆ ಮರಿ ಇದ್ದಿದ್ದು ಕೂಗಬೇಕಾದ್ರೆ ವಾಪಸ್ 3 ಏಟು ಹೊಡೆದುಬಿಟ್ಟು ಗಾಡಿಗೆ ಒಂದು ಒಗಟು ಹೋಗುಂಟು. ಗಾಡಿ ಡ್ಯಾಮೇಜ್ ಇಷ್ಟ ಆಗುಂಟು. ಎಷ್ಟು ರಾತ್ರಿ ಎಷ್ಟು ಅಂದಾಜು? 1 ಗಂಟೆ ರಾತ್ರಿ. ಪೂಜಾರ ಹೆಸರು ಹೇಳಿ. ಹೆಸರು ನಂದು ಹಮೀದ್ ಅಂತ, ಇವೊಂದು ಅಬ್ದುಲ್ ಸಲಾಂ ಅಂತ.